ಬಂಟ್ವಾಳ ಪುದು ಗ್ರಾಮ ಪಂಚಾಯತ್ನಲ್ಲಿ ನಡೆಯಲಿರುವ ಚುನಾವಣೆಯ ಹಿನ್ನೆಲೆಯಲ್ಲಿ ಬಿಸಿ ರೋಡ್ ಆಡಳಿತ ಸೌಧದಿಂದ ಅಧಿಕಾರಿಗಳು ಬೂತ್ ಕಡೆಗೆ ಮತಪೆಟ್ಟಿಗೆ ಜೊತೆ ಹೆಜ್ಜೆ ಹಾಕಿದರು. ಅವಧಿ ಮುಗಿದ ಪುದು ಗ್ರಾಮ ಪಂಚಾಯತ್ನಲ್ಲಿ 10 ವಾರ್ಡ್ಗಳಲ್ಲಿ 34 ಸದಸ್ಯ ಸ್ಥಾನಗಳಿಗೆ 99 ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದು, ನಾಳೆ ಅಭ್ಯರ್ಥಿಗಳ ಭವಿಷ್ಯ ನಿರ್ಣಯವಾಗಲಿದೆ. ಇದರ ಜೊತೆ ವಿವಿಧ ಕಾರಣಕ್ಕಾಗಿ ತೆರವಾದ ನೆಟ್ಲಮುಡ್ನೂರು ಹಾಗೂ ಅನಂತಾಡಿ ಗ್ರಾಮ ಪಂಚಾಯತ್ನಲ್ಲಿ 2 ಸದಸ್ಯ ಸ್ಥಾನಗಳಿಗೆ ತಲಾ 4 ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ. ಈ ಚುನಾವಣಾ ಹಿನ್ನೆಲೆಯಲ್ಲಿ 11 ಬೂತ್ಗೆ 22 ಪೊಲೀಸ್ ಸಿಬ್ಬಂದಿಗಳು ನಿಯೋಜನೆ ಮಾಡಲಾಗಿದೆ. ಇದರ ಜೊತೆಗೆ ಹೆಚ್ಚಿನ ನಿಗಾ ವಹಿಸುವ ನಿಟ್ಟಿನಲ್ಲಿ 4 ಎಸ್ಐ, 6 ಎಎಸ್ಐ, 3 ಜೀಪು, 2 ಬೈಕ್ಗಳಲ್ಲಿ ಪೊಲೀಸರು ರೌಂಡ್ಸ್ನಲ್ಲಿರುತ್ತಾರೆ. ಚುನಾವಣೆ ನಡೆಯುವ ಹಾಗೂ ಪರಂಗಿಪೇಟೆ ಪರಿಸರದಲ್ಲಿ 2 ಕೆಎಸ್ಆರ್ಪಿ ಬಸ್ಗಳನ್ನು ಹಾಕಲಾಗಿದೆ ಎಂದು ಪೊಲೀಸ್ ಇಲಾಖೆ ತಿಳಿಸಿದೆ.